ನಾನು ಸಹ ಕುಡಿದು ನೋಡ್ತೇನೆ. ತುಂಬ ರುಚಿ ನಿಕ್ಳು ಪಾಯಸ ಕೊನಂಬೆ ಬರ್ಚಾ 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 ಎಡಪುಂಡೆ ಗೊತ್ತಾಪುಂಡೆ ಈರೋಲ್ದ ಬಂದು ಪೂರೈರೆಗ್ಲ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಜ್ಯೂಸ್ ಎಲ್ಲ ಸುಮಾರು ಬಗ್ಗೆ ಮಲ್ಪರ ಆಪುಂಡತೆ ಪಾಯಸ ಅನ್ಪರಪುಡು ಐತೆ ಇರ್ದಾದ ಮಲ್ಪರ್ ಬಂದೆ ಇತ್ತೆ ಜ್ಯೂಸ್ ಅನ್ಪುಗ ಇತ್ತೆ ಜ್ಯೂಸ್ ಜ್ಯೂಸ್ ಪಾಯಸ ಮಲ್ಪರಪುಡು ಪಾಯಸ ಮಲ್ಪ ರಡ್ಡು ಮಲ್ತು ತೋಚ್ಪವರ ಪಾಯಸ ಎಲ್ಲ ಪಾಯಸ ಮತ್ತೆ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದಾರೆ. ಶರ್ಬತ್ ಈರೋಲ್ದ ಈರೋಲು ಇಂಚ ಪತ್ತಲೆ ಮೋನೆ ತೋಜುಣ ಇಂಕಿರ್ನ ಮೋನೆ ರೋಜರು ದಿನ್ನತ ಕಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಕಟ್ ಮಾಡ್ತಾ ಇದ್ದಾರೆ ಈರುಳ್ಳಿ. ಕೆಲವು ಬುಲೆದು ನಾಂದ ತೇಟ್ ಮಲ್ಲ ಮಲ್ಲ ನಮ್ಮ ರಾಬಿ ತಿನ್ಪೆ ಈರೋಲು ಫಸ್ಟ್ ಲತ್ತು ಕೊರ್ಚೋಡಿತ್ತು ನೋಡ್ಬೋದು. ಅದರ ಕಣ್ಣನ್ನು ತೆಗೆಯುವಂತೆ ಕಣ್ಣತೆವು ಹೇಗೆ ತೆಗಿತಿದ್ದಾರಂತ ಹೇಳಿ. ಕಣ್ಣು ಅದರಲ್ಲಿ ಅದರಲ್ಲಿ ನೀರು ಕೂಡ ಇರ್ತದೆ. ಕೊನಂಬೆ ಬರ್ಚಾ 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 ಈರೋಲ್ ತಿನ್ ಈ ಕಡೆ ತಿನ್ನು ಒಂದಿತ್ತ ತಿನ್. ಪಾಯಸ ಮಲ್ಪುಂಡ ನಂದು ದೆಪ್ಪುಡು ಪಾಯಸ ಎಲ್ಲ ಬೊಕ್ಕ ಜ್ಯೂಸ್ ಮಲ್ಪುಂಡ ಆಯ್ತಾ ಕಾವು ದೆಪ್ಪುಡತೆ ಕಾವು ಆಯ್ತಾ ಚೋಲಿಂಡತ ಒಂಜಿ ಚೋಲಿಂಡು ಅವು ಒಂದು ಕಾಯಿ ಪುಂಡತ ಐದು ದೆಪ್ಪುಡು ಬೆರೆಸುದು. ಅದ್ರದ್ದು ಒಂದು ಸಿಪ್ಪೆ ಇರ್ತದೆ, ಅದನ್ನ ತೆಗಿಬೇಕು. ಇಲ್ಲದಿದ್ರೆ ಅದು ನಿಮ್ಗೆ ಪಾಯಸ ಇಲ್ಲದಿದ್ರೆ ಜ್ಯೂಸಿಗೆ ಹಾಕಿದ್ರೆ ಅದು ಕಹಿ ಬರ್ತದೆ. ಅದಕ್ಕೋಸ್ಕರ
ತೆಗೆಯುವಂಥದ್ದು. ಅವರು ತೆಗಿತಾ ಇದ್ದಾರೆ. ಮತ್ತು ಅದನ್ನು ಕಟ್ ಮಾಡಲಿಕ್ಕೆ ಉಂಟು, ಚೆನ್ನಾಗಿ ತೆಗಿಬೇಕು ಅದನ್ನು. ಕ್ಯಾಬೇಜ್ ಎಲ್ಲ ಉಂಟು, ಕ್ಯಾಬೇಜ್ ಇದ್ದದಲ್ಲ ಮಲ್ಪೆರಿಚ್ಚಿ ಅಂತೆ ಅದೆಲ್ಲ ತೆಗಿಬೇಕು. ಎಲ್ಲ ಬರ್ಪೆ ಕಾಪುರ ದೆತ್ತದಾಂಡೆ ಅದ್ರ ಸಿಪ್ಪೆಲ್ಲ ತೆಗ್ದಾಯ್ತು ನೋಡ್ಬೋದು. ಸ್ವಲ್ಪ ಸ್ವಲ್ಪ ಇದೆ, ಅದು ಪರವಾಗಿಲ್ಲ. ಒಂಜಿ ಚೂರು ಚೂರು ಇತ್ತದಲ್ಲ ಅಪ್ಪಜಿ ಅಲ್ಲ ಚೋಲಿ ಆಯ್ತು ಅಂಚ. ಸರಿ, ಈಗ ಕಟ್ ಮಾಡ್ಬೇಕು. ಕಣೆ ಇರ್ಡತ ಅಂದ್ರೆ ಜೈಲಿಗೆ ಕಟ್ ಮಾಡ್ತದೆ. ಬೋಡಸು ಬೊಡ್ಡಸು ಬೋಡಸು ನೋಡ್ಬೋದು. ಚಿಕ್ಕ ಚಿಕ್ಕದು ಕಟ್ ಮಾಡ್ಬೇಕು. ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಜಾರು ಕಟ್ ಮಾಡ್ಕೊಂಡು ಅದರಲ್ಲಿ ನಾವು ಇದು ಮಾಡಿದೆ, ಡಿವೈಡ್ ಮಾಡ್ತೇವೆ, ಒಂದು ಜ್ಯೂಸಿಗೆ ಒಂದು ಪಾಯಸಕ್ಕೆ ಅಂತ ಹೇಳಿ. ಸರಿ ಸರಿ, ಸಾಗು ಹಾಕ್ತಾ ಇದ್ದಾರೆ. ಸಾಗ್ಲ ಪಾಡ್ದಂತೆ ಲುಂಬುದು. ಸರಿ, ಸಾಗು ಪಾಡ್ದು ಬೇಯರ್ದಿಕ್ಕ. ಸರಿ ಬೇಯರ್ದಿಕ್ಕ ಸರಿ, ಸಾಗ್ಲ ಪಾಡಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದಾರೆ ಸಾಗು. ನೋಡ್ಬೋದು, ಸಾಗು ಬೇಯ್ತಾನೆ ಇರ್ಲಿ. ಅಷ್ಟರ ತನಕ ನಾವು ಜ್ಯೂಸ್ ಮಾಡುವ. ಜ್ಯೂಸ್ ಮಲ್ಪುಗತೆ ಜ್ಯೂಸ್ ಮಲ್ಪುಗ ಸಾಗು ಬೇಯ್ತಾ ಬಂತಂತೆ. ಇನ್ನು ಬಂದಲ್ಪುಗತೆ ಆತ ಮತ್ತೆ ನಮ್ಮ ಜ್ಯೂಸ್ ಮಲ್ಪುಗ ಒಂಚೂರು ಇಂದ ಹಾಪುಣತೆ ಪಗ ಓವೆನ. ನಾವಿಲ್ಲಿ ಕಲ್ಲು ಸಕ್ಕರೆ ಯೂಸ್ ಮಾಡ್ತಾ ಇದ್ದೇವೆ. ಕಲ್ಲು ಸಕ್ಕರೆ ಉಂಡಕ ಪಾಡ್ಗ. ಸರಿ, ಹಾಕಿದ್ರು ಸ್ವಲ್ಪ ಕರಗಲಿ. ಅದು 5 ಪುಡಿ ಮತ್ತು ಪಾಡೋಣ. ಸರಿ, ನಾವು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಕಡಿತಾ ಇದ್ದೇವೆ. ಯಾಕೆಂದ್ರೆ ಇದು ಸ್ವಲ್ಪ ದೊಡ್ಡ ದೊಡ್ಡ ತುಂಡು, ಸ್ವಲ್ಪ ಚಿಕ್ಕದಾಗ್ಲಿ ಅದಕ್ಕೋಸ್ಕರ. ಸರಿ, ಹಾಲು ಹಾಕ್ಲಿಕ್ಕೆ ಉಂಟು. ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕ್ತಾ ಇದ್ದಾರೆ. ಸ್ವಲ್ಪ ಜ್ಯೂಸ್ ಮಾಡ್ಲಿಕ್ಕೆ, ಮತ್ತೆ ಸ್ವಲ್ಪದ್ದು ಯಾವುದು ಪಾಯಸ. ಸರಿ, ಯಾವ ಸರಿ, ಬೇಗ ಆಗುವಂತ ಸುಲಭವಾದ ರೆಸಿಪಿ. ಸ್ವಲ್ಪ ತರಿ ಮಾಡಿದ್ರೆ ಸಾಕು. ಜ್ಯೂಸ್ ಸಣ್ಣ ಅಂದ್ ಪಡ್ಗನಾ ಪಡ್ಗ ಬೇಯ್ಯಾಡ ಒಟ್ಟಿಗೆ. ಸರಿ, ಸ್ವಲ್ಪ ತರಿಯಾಗಿ ನಾವು ಕಡ್ದಿದ್ದೇವೆ. ತರಿಯಾಗಿ ಕಡ್ದಿದ್ದೇವೆ, ಬಾಯಿಗೆ ಸಿಗ್ಲಿ ಅಂತ ಹೇಳಿ. ನೀವು ಕೂಡ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಅದೇ ಜ್ಯೂಸುಗ ಹಾಪಣತೆ ಪೇರ್ಲ ಪಾಡ್ದನ ಚೂರು ಅಡಿಗೆ ಬೇಯ್ಯಡ ಪೇರ್ ಪಾಡ್ದ ಉರ್ಕಾರ್ದ ಚೂರು ಬೇಯ್ಯಾಡ. ಸರಿ, ಚೂರು ಬೇಯ್ಯಾಡ. ಇದಕ್ಕೆ ಗೋಡಂಬಿ ದ್ರಾಕ್ಷೆ ಬೇಕಿದ್ರೆ ಹಾಕ್ಬೋದು, ನಾವು ಹಾಕುದಿಲ್ಲ. ಯಾಕೆಂದ್ರೆ ಅದರ ಟೇಸ್ಟ್ ಹೋಗ್ತದೆ, ಅದಕ್ಕೋಸ್ಕರ. ಏಲಕ್ಕಿ ಎಂತಾದ್ರೂ ಹಾಕ್ಬೋದು. ಹಾಲು ಹಾಕ್ತಾ ಇದ್ದಾರೆ, ಬಿಸಿ ಮಾಡಿದಂತ ಹಾಲದು, ನಮ್ಮ ಮನೆಯದ್ದೇ. ಸರಿ, ಸ್ವಲ್ಪ ಕುದೀಲಿ ಅದು, ನೋಡ್ಬೋದು. ಏಲಕ್ಕಿ ಬೇಕಿದ್ರೆ ಏಲಕ್ಕಿ ಹಾಕ್ಬೋದು, ಲವಂಗ ಬೇಕಿದ್ರೆ ಲವಂಗ ಹಾಕ್ಬೋದು. ಕೈ ಆಡಿಸ್ತಾನೆ ಇರ್ಬೇಕು, ಯಾಕೆಂದ್ರೆ ಎರಡು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇವೆ. ಪಾಯಸ ರೆಡಿ ಆಯ್ತು. ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಬೋದು. ಮಾತ್ರ ಬೆಲ್ಲ ಹಾಕುವಾಗ ಹಾಲು ಮೊದಲೇ ಬಿಸಿ ಮಾಡಬೇಕು. ಅಂದಂದ ಸ್ವಲ್ಪ ಕುದಿ ಬರಲಿ, ಮತ್ತೆ ಕೊದ್ದಿಯೊಂದು ಉಪ್ಪಾಡು ನಮ್ಮ ಜ್ಯೂಸುಗೆ ರೆಡಿ ಮಲ್ಪುಗ. ಪಾಡ್ಲೆ ಜ್ಯೂಸಿಗೆ ರೆಡಿ ಮಾಡ್ತಾ ತುಪ್ಪ ಹಾಕ್ತಾ ಇದ್ದಾರೆ. ಮನೆಯಲ್ಲಿ ಮಾಡಿದಂತಹ ತುಪ್ಪ ಪರಿಮಳಕ್ಕೆ.
ಪರಿಮಳಗೂ ಚೂರು ತುಪ್ಪ ಹ್ಞೂ ಕಲ್ಲರ್ಲ ಪಾಡಲಿ ಬರ್ಚಿ ಬರ್ಚಿ ಪಾಯಸ ಚಂದ ಪಾಡ್ದು ಜ್ಯೂಸ್ ಸರಿ ಇಲ್ಲಿ ನಾವು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೇವೆ ಬೆಲ್ಲ ಪಾಡ್ದು ಜ್ಯೂಸ್ ಮಾಡ್ಬೇಕು ನಾನು ఒక పేరు పడక అవి ఇట్ట పేరు పడినదన ఇంత ಹಾಲು ಹಾಕೊಂಡು ಅದೇ ಹಾಂ ಸರಿ ಕಡೆ ಹೊಡು ಇಲ್ಲವು ಬೇಕಿದ್ರೆ ನೀವು ಜೋನಿ ಬೆಲ್ಲ ಕೂಡ ಹಾಕ್ಬೋದು ಸಕ್ಕರೆ ಕೂಡ ಹಾಕ್ಬೋದು ನಾವಿಲ್ಲಿ ಬೆಲ್ಲ ಹಾಕ್ತಾ ಇದ್ದೇವೆ ನೋಡ್ಬೋದು ಆಯ್ತು ಅದ್ರ ಕಲರ್ ಚೇಂಜ್ ಆಯ್ತು ಬೆಲ್ಲ ಬೆಲ್ಲ ಪಡ್ನದ ಕಪ್ಪು ಬೆಲ್ಲ ಹಾಕಿದ್ದಲ್ಲ ಹಾಗೆ ಕಲರ್ ಚೇಂಜ್ ಆಯ್ತು ಕಪ್ಪಾತು ಒಂಜಿ ಕೆಂಪು ಬೆಲ್ಲವು ಇದಕ್ಕಿನ್ನು ಹಾಲು ಹಾಕುವಂಥದ್ದು ನಿಮಗೆ ಕೋಲ್ಡ್ ಬೇಕಾದ್ರೆ ಕೋಲ್ಡ್ ಸಹ ಕುಡಿಬೋದು ಪೇರು ವೈಪುಗ ಹಾಂ ಸರಿ ನೋಡ್ಬೋದು ಮಿಕ್ಸ್ ಅಪ್ ಮಾಡ್ತಾ ಇದ್ದಾರೆ ಈಗ ಕಲಡ್ಡಾದ ಅವು ಅವತ್ತ ಜೋಲಿ ಆತ ಅದನಾಗ ಅವು ಒಂಜಿ ಊರ್ನಿ ಊರ್ನಿ ಹಾಕಿದ್ರೆ ಮುದ್ದೆ ಮುದ್ದೆ ಬರ್ತಂದ್ರೆ ಐಕೆ ಇಷ್ಟ ಮಾಡ್ತಂಡ ಅಂತ ಸೋಪು ಕಲಡ್ಡ ಯಾವುದು ನಮ್ಮ ಸಿಸ್ಟಲ್ಲಿ ಹೆಚ್ಚಲ್ಲ ನಮ್ಮ ಹಾಂ ಜ್ಯೂಸ್ ರೆಡಿ ಆಯಿತು ನಮ್ಮದು ನೋಡ್ಬೋದು ಅದು ಬೆಲ್ಲ ಹಾಕಿ ಆ ಥರ ಕಲರ್ ಬಂದದ್ದು ಸಕ್ಕರೆ ಹಣ್ಣು ಬಲ್ತು ಬರು ಪಾಯಸ ಮತ್ತೆ ಟೇಸ್ಟ್ ಮಾಡುವ ಒಂದು ಲೋಟ ಜಾಸ್ತಿ ಹಣ್ಣು ಸಾತಿ ಇಲ್ಲಿಗೆ ಬಂದ ನೋಲಿ ಅದೇವು ಸರಿ ಇರು ಟೇಸ್ಟ್ ಮಲ್ಪಲೆ ಸುರಕ್ಕೆ ಮಲ್ಚಿನಾರಲ್ಲೇ ಎಡೆ ಹಾಪುಂಡ ರುಚಿ ಹಾಪುಂಡು ಅಂದು ಒಳ್ಳೇದಾಗ್ತದಂತೆ ನಾನು ಸಹ ಇನ್ನು ಕುಡಿದು ನೋಡ್ತೇನೆ ತುಂಬ ರುಚಿ ಆಗ್ತದೆ ನಿಕ್ಲು ಹೊರ ಇರೋಲಿತ್ತ ನನ್ನ ಆತ ತಿಕ್ಕೊಂಡಿತ್ತೆ ಮಾರ್ಕೆಟ್ ಮತ್ತು ಅವರ ಟ್ರೈ ಮಂತ್ ತೂಲೆ ಈ ರೆಸಿಪಿನ ಅಂಚನೆ ಪಾಯಸ ಇಂಗ್ಳು ಟೇಸ್ಟ್ ಮತ್ತು ತೂಪ ಎಂಚ ಬೈದ ನಂದು ತುಕ ಇಂದು ಮಾತ್ರ ಎಡ್ಡೆ ಆತನು ಜ್ಯೂಸು ಈ ಶೆಕೆತ ಟೈಮಿಗೆ ಇಂಚಿನ ಜ್ಯೂಸು ನಮ್ಮ ಪರೊಂದು ಪುಡ ದೇಹಕ್ಲ ತಂಪತ್ತೆ ಒಂಚೂರು ಐಸ್ ಪಾಡ್ದ ಬೋಡಂಡ ಪಾಡೋಲಿ ಇಜಿನಂಡ ನಿಕ್ಲೆಗ್ ಬೋಡು ಬೊರ್ಚಿನಂಡ ಬೊರ್ಚಿ ನೆಕ್ಸ್ಟ್ ಇಂದು ಎಡ್ಡೆ ಆತನು ನನ್ನ ಪಾಯಸ ಟೇಸ್ಟ್ ಮಂತು ತುಕ ಪಾಯಸ ರೆಡಿ ಆಗಿದೆ ನೋಡ್ಬೋದು ಇರೋಲ್ದ ಪಾಯಸ ಎಂತ ಹೇಳ್ತಾರೆ ಎಂಚಿನ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನೋಡುವ ಟೇಸ್ಟ್ ಮಾಡಿ ಹೇಳ್ತಾರೆ ಒಮ್ಮೆಲ್ಲ ರಿವ್ಯೂ ಆಯಿತು ತಿನ್ಪೇನು ಏನೋ ಮನಸ್ಸಾತಿಜು ನನ್ನ ಒಳಗೆ ಎಂಚಾಪನ ಪಲ್ಲೆ ಎಡಪುಂಡೆ ಗೊತ್ತಾಪುಂಡೆ ಇರೋಲ್ದ ಬಂದು ಗೊತ್ತಾಪುಂಡೆ ಅಂಡ್ ಎಡಪುಂಡು ಟೇಸ್ಟ್ ಉಂಡು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಪಾಯಸವನ್ನು ಕಲ್ ಸಕ್ಕರೆ ಸರಿ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತಾ ಇದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ತಿಂದೆ